ಸೋನಾ ಬ್ಯೂಟಿ ಪಾರ್ಲರ್ ಕಾಪು ಇದರ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯ ಕಾರ್ಯಕ್ರಮವು ಕಾಪು ವೀರಭದ್ರ ದೇವಸ್ಥಾನದ ಸಭಾಭವನದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಮಹಿಳಾ ಸಮಾಜದ ಮಾಜಿ ಸದಸ್ಯೆ ಶ್ರೀಮತಿ ಸುಮಿತ್ರಾ ರಾಮದಾಸ್ ಉದ್ಘಾಟಿಸಿ ಶುಭ ಹಾರೈಸಿದರು. ಬಳಿಕ ಸಮಾಜ ಸೇವಕ ಆಪತ್ ಬಾಂಧವ ಸೂರಿ ಶೆಟ್ಟಿ ಕಾಪು ಅವರನ್ನು ಸನ್ಮಾನಿಸಲಾಯಿತು. ಸಭಾ ಕಾರ್ಯಕ್ರಮದ ಬಳಿಕ ಡಿಎಕ್ಸ್ಎನ್ ಕಂಪನಿಯ ಆರೋಗ್ಯದಿಂದ ಐಶ್ವರ್ಯದೆಡೆಗೆ ವಿಶೇಷ ಮಾಹಿತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಹಿಳಾ ಸೌಂದರ್ಯ ತಜ್ಞೆಯರಾದ ವೇದಾ ಸುವರ್ಣ, ನಿವೃತ್ತ ಶಿಕ್ಷಕಿ ರೇವತಿ ದೇವಿ, ಸೋನಾ ಬ್ಯೂಟಿ ಪಾರ್ಲರ್ನ ಮಾಲಕರಾದ ಜೆಸಿಂತಾ ಕೊರ್ಡಾ ದಂಪತಿಗಳು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಅವರಲ್ಲಿ ನಾನು ಗುರುಭಕ್ತಿಯನ್ನು ಕಂಡೆ. ಇಂದು ಅವರು ಈ ಮಟ್ಟ